ರಾಜ್ಯದಲ್ಲಿ ಶಾಲಾರಂಭ ಆಗಬೇಕೆಂಬ ಒತ್ತಾಯವು ಹೆತ್ತವರಿಂದ ಕೇಳಿಬರುತ್ತಿದೆ. ಆನ್ಲೈನ್ ಶಿಕ್ಷಣದಿಂದ ಯಾವುದೇ ರೀತಿಯಲ್ಲೂ ಉತ್ತಮ ಶಿಕ್ಷಣ ದೊರೆಯುತ್ತಿಲ್ಲ. ಸರ್ಕಾರ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡು ಶಾಲೆಯನ್ನ ಆರಂಭಿಸಬೇಕೆಂದು ಅಮೋಘ ಗಾರ್ಮೆಂಟ್ಸ್ನ ಮಾಲಕರಾದ ಅರವಿಂದ್ ಪ್ರಭು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ವಿ4 ನ್ಯೂಸ್ನೊಂದಿಗೆ ಮಾತನಾಡಿದ ಅವರು, ಆನ್ಲೈನ್ ಶಿಕ್ಷಣದಿಂದ ಮಕ್ಕಳ ಆಲಸ್ಯ ಎದ್ದು ಕಾಣುತ್ತಿದೆ. ಯಾವುದೇ ರೀತಿಯ ಕ್ರೀಡಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುತ್ತಿಲ್ಲ. ಮಕ್ಕಳು ಮೊಬೈಲ್ನಲ್ಲೇ ಕಾಲ ಕಳೆಯುತ್ತಿದ್ದಾರೆ ಎಂದವರು ಹೇಳಿದರು. ಇವಾಗ ಅಷ್ಟೇನು ಮಕ್ಕಳಿಗೇನಂತ ಎಫೆಕ್ಟ್ ಇಲ್ಲ ಅಂತ ಹೇಳಿ ಕೇಳ್ತಾ ಇದ್ದೇವೆ. ಮತ್ತು ಈಗ ಪೇರೆಂಟ್ಸ್ ಜೊತೆ ಮಕ್ಕಳು ಇರುವ ಕಾರಣ ಆ ಪೇರೆಂಟ್ಸ್ ಆ ಪ್ರಿಕಾಷನ್ ತಗೊಂಡು ಕಳಿಸ್ತಾರೆ ಹೇಗಿದ್ರು ಸಹ. ಇಲ್ಲ, ಮಕ್ಕಳಲ್ಲಿರುವ ಕ್ರಿಯೇಟಿವಿಟಿ ಈಗ ತುಂಬ ಕಡಿಮೆ ಆಗಿದೆ. ಏನಾಗಿದೆ, ಈಗ ಆನ್ಲೈನ್ ಆದ ಕಾರಣ ಒಂದು ಸ್ವಲ್ಪ ಆಲಸ್ಯ ಅಂತ ಹೇಳ್ಬೋದು. ಆಟ ಆಡೋದು ಏನಿಲ್ಲ, ಜನರ ಒಟ್ಟಿಗೆ ಬೆರೆಯೋದು ಕಡಿಮೆ ಆಗಿದೆ. ಮಕ್ಕಳು ತುಂಬ ಏಕತಾನತೆ ಮೊಬೈಲಲ್ಲಿ ಅದರಲ್ಲಿ ಜಾಸ್ತಿ ಇರ್ತಾ ಇದ್ದಾರೆ. ಔಟ್ಡೋರ್ ಆ್ಯಕ್ಟಿವಿಟೀಸ್ ತುಂಬ ಕಡಿಮೆ ಆಗಿದೆ. ಮನೆಯವರು ಎಲ್ಲರೂ ಈಗ ಫ್ಯಾಮಿಲಿಯವರು ಹೊರಗೆ ಹೋಗೋದೇ ಕಡಿಮೆ ಆಗಿದೆ. ಅದರಿಂದ ನಾನು ತುಂಬ ಏಕಾಂತದ ಫೀಲ್ ಮಕ್ಕಳು ಇದ್ದಾಗ ಕಾಣ್ತಾ ಇದೆ ನನಗೆ. ಅಂದರೆ ಶಾಲೆ ಅಂದರೆ ಆನ್ಲೈನ್ ಕ್ಲಾಸ್ ಅಂತ ಹೇಳಿ ಕೂತ್ಕೊಳ್ತಾರೆ, ಆದರೆ ಅಂಥ ಕಾನ್ಸಂಟ್ರೇಷನ್ ಕೊಡಲಿಕ್ಕೆ ಆಗೋದಿಲ್ಲ ಮಕ್ಕಳಿಗೆ ಅಷ್ಟು. ನಾಗರಾಜ್, ವಿ4 ನ್ಯೂಸ್, ಮಂಗಳೂರು.